ಖರೀದಿಸುವ ಮದ್ಯಗಳ ದರವನ್ನು ಗ್ರಾಹಕರಿಗೆ ತಿಳಿದುಕೊಳ್ಳಲು ದರ ಪಟ್ಟಿಯನ್ನು ಕಾಣುವಂತೆ ಪಾರದರ್ಶಕವಾಗಿ ಹಾಕಬೇಕೆಂದು ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷ ವಿಶ್ವನಾಥ ಚಿಂಟಿಮಾರ್ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ತಾಲೂಕಿನ ವೈನ್ ಶಾಪ್ಗಳಲ್ಲಿ ಸಿಗುವ ವಿವಿಧ ಗುಣಮಟ್ಟದ ಮದ್ಯಗಳ ಉತ್ಪಾದನಾ ರಿಟೇಲ್ ದರವನ್ನು ಕಾಣುವಂತೆ ಗ್ರಾಹಕರಿಗೆ ಹಾಕಬೇಕು ಎಂಬುದು ಇವರ ವಾದವಾಗಿದೆ. ಬಿಸಿ ರೋಡಿನ ಕೆಲವು ಕಡೆ ಈ ಬೋರ್ಡ್ಗಳನ್ನು ಹಾಕಲಾಗಿದ್ದು, ಬಂಟ್ವಾಳದ ಕೆಲವು ಕಡೆ ಮಾತ್ರ ಇನ್ನೂ ಎಂಆರ್ಪಿ ರೇಟ್ ಪಟ್ಟಿ ಹಾಕಿಲ್ಲ ಎಂದು ಇವರು ಇತ್ತೀಚೆಗೆ ತಹಶೀಲ್ದಾರ್ ಉಪಸ್ಥಿತಿಯಲ್ಲಿ ನಡೆದಂತಹ ಎಸ್ಸಿ/ಎಸ್ಟಿ ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಗ್ರಾಹಕರಿಗೆ ಎಂಆರ್ಪಿಎಲ್ನಲ್ಲಿ ನೀಡಬೇಕು ಎಂಬ ಸರ್ಕಾರದ ಸುತ್ತೋಲೆ ಎದುರು ಕೂಡ ವೈನ್ ಶಾಪ್ಗಳಲ್ಲಿ ದುಪ್ಪಟ್ಟು ದರ ತೆಗೆದುಕೊಳ್ತಾರೆ. ಇದು ಗ್ರಾಹಕರಿಗೆ ಅವರು ಮಾಡುವ ಮಹಾವಂಚನೆ. ಈ ಬಗ್ಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದೂರು ನೀಡಿದ್ದು, ಅಂತಹವರ ಮೇಲೆ ಪ್ರಕರಣ ದಾಖಲಿಸುವುದಾಗಿ ಹೇಳಿದರೂ ಕೂಡ ಈವರೆಗೆ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ ಎಂದು ಆರೋಪಿಸಿದ್ದಾರೆ. ಈಗ ಸರ್ಕಾರದ ಸುತ್ತೋಲೆ ಉಂಟು, ಈ ಬಾರ್ ವೈನ್ ಶಾಪ್ಗಳಲ್ಲಿ ಎಂಆರ್ಪಿ ಬೋರ್ಡ್ ಹಾಕಬೇಕಂತ. ಇಲ್ಲಿ ಬಿಸಿರೋಡಲ್ಲಿ ಎಲ್ಲ ಕಡೆಯಲ್ಲಿ ಸಾಧಾರಣ ಮಟ್ಟಿಗೆ ಎಂಆರ್ಪಿ ಬೋರ್ಡ್ ಹಾಕಿದ್ದಾರೆ. ಯಾಕೆ ಬೋರ್ಡ್ ಹಾಕಿದ ವಿಷಯ ಏನಂದರೆ, ಅದರಲ್ಲಿ ನಾವು ಸರಬು ತಗೊಳ್ತೇವೆ, ಅದರಲ್ಲಿ ಇದ್ದ ರೇಟನ್ನು ಕೊಡಬೇಕಂತ ಎಂಆರ್ಪಿಯನ್ನು. ಮತ್ತು ಕೆಲವು ಕಡೆಯಲ್ಲಿ ನಮ್ಮ ಬಂಟ್ವಾಳದಲ್ಲಿ ಕೆಲವು ಕಡೆಗಳಲ್ಲಿ ಎಂಆರ್ಪಿ ಬೋರ್ಡ್ ಹಾಕೋದಿಲ್ಲ. ನಾವು ಕೇಳುವಾಗ ಯಾಕೆ ಸರ್ ಯಾಕೆ ದುಪ್ಪಟ್ಟು ತಗೊಳ್ತಾರೆ, ಯಾಕೆ ಸರ್ ಅದರ ರೇಟ್ ಕೊಡಬೇಕಲ್ಲ? ಇಲ್ಲ, ನಮಗೆ ದನಿಯವರು ಹೇಳಲಿಲ್ಲ, ದನಿಯವರು ಹೇಳಿದ್ರೆ ಕೊಡ್ತೇವೆ ಅಂತ ಅವರು ಹೇಳ್ತಾರೆ. ಕಡೆಗೆ ನಾನು ಅವರ ಒಂದು ಎಕ್ಸೈಸ್ PC ಅವರ ಹತ್ರ ನಾವು ಹೀಗೆ ಮಾತಾಡಿದೆ, ಸರ್ ವಿಷಯ ಹೀಗೆ ಉಂಟಾಯ್ತು, ಆಯಿತು ನಾವು ವಿಷಯ ಹತ್ರ ಸರಿ ಮಾಡ್ತೇವೆ ಅಂತ ಹೇಳಿದರು. ಆಮೇಲೆ ಒಂದು ವಾರ ಬಿಡುವಾಗ ಬಿಟ್ಟು ಮಾತಾಡುವಾಗ ಅದೇ ರೇಟ್ ತಗೊಳ್ತಿದ್ದಾರೆ. ಕಡೆಗೆ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದೆ, ಸರ್ ವಿಷಯ ಹೀಗೆ ಸರ್ ಎಂಆರ್ಪಿ ಬೋರ್ಡ್ ಹಾಕಬೇಕಲ್ಲ ಸರ್, ಎಲ್ಲ ಕಡೆಯಲ್ಲಿ ಉಂಟು, ಇಲ್ಲಿ ಏನು ಅಂತ ಹೇಳಿದೆ. ಆಯ್ತು ವಿಷಯ ನಾವು ಅವರಿಗೆ ಕೇಸ್ ಹಾಕ್ತೇವೆ ಹಾಗೆ ಹೇಳಿದರು. ನಿನ್ನೆ ನಾವು ಒಂದು SST ಮೀಟಿಂಗಲ್ಲಿ ತಹಶೀಲ್ದಾರ ಸಭೆಯಲ್ಲಿ ಸಹ ನಾವು ಮಾತಾಡಿದ್ದೇವೆ. ಸರ್ ದಯಮಾಡಿ ಸರ್ಕಾರದ ಸುತ್ತೋಲೆ ಉಂಟು ಸರ್, ಆ ಸರ್ಕಾರದ ಸುತ್ತೋಲೆ ಇವರು ಪಾಲಿಸಬೇಕಲ್ಲ.